ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಶಾಪಗ್ರಸ್ತ ಭಯಾನಕ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಮರುಭೂಮಿಯಲ್ಲಿರುವ ಈ ದೇವಾಲಯದ ಒಳಗಡೆ ಸಂಜೆ 6 ಗಂಟೆಯ ನಂತರ ಪ್ರವೇಶ ಮಾಡಿದರೆ ಜೀವಂತವಾಗಿ ಯಾರೂ ವಾಪಸ್ಸಾಗೋದಿಲ್ಲ, ಬದಲಿಗೆ ಕಲ್ಲಾಗಿ ಪರಿವರ್ತನೆಯಾಗುತ್ತಾರೆ. ಇದರ ಹಿಂದಿರುವ ರಹಸ್ಯ ಏನು, ಯಾವ ಶಾಪದಿಂದಾಗಿ ಈ ರೀತಿ ಆಗುತ್ತದೆ ಎಲ್ಲವನ್ನೂ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮರುಭೂಮಿಯಲ್ಲಿ ನಿರ್ಮಾಣವಾಗಿರುವ ಭಾರತೀಯ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತಿರುವ ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿರಬಹುದೆಂದು ಅಂದಾಜಿಸಲಾಗಿದ್ದು, ಇಲ್ಲಿ ಶಿವ ಹಾಗೂ ಮಹಾವಿಷ್ಣುವಿನ ದೇವಾಲಯಗಳಿದ್ದು, ಅವುಗಳಲ್ಲಿ ಶಿವನ ದೇವಾಲಯವು ಶಾಪಗ್ರಸ್ತ ದೇವಾಲಯವಾಗಿದೆ. ಹಗಲಿನಲ್ಲಿ ಸಾವಿರಾರು ಪ್ರವಾಸಿಗರಿಂದ ತುಂಬಿಕೊಂಡಿರುವ ಈ ದೇವಾಲಯ ಸಂಜೆಯಾಗುತ್ತಿದ್ದಂತೆ ಯಾರೊಬ್ಬರೂ ಈ ದೇವಾಲಯದ ಒಳಗಡೆ ಪ್ರವೇಶ ಮಾಡದೆ ಭಯಾನಕತೆ ಆವರಿಸುತ್ತದೆ. ಈ ಶಾಪಗ್ರಸ್ತ ದೇವಾಲಯದ ಹಿಂದಿದೆ ಕೆಲವೊಂದು ರೋಚಕ ಕಥೆಗಳು. ಆದರೆ ಇದುವರೆಗೂ ಈ ದೇವಾಲಯದ ಹಿಂದಿರುವ ನಿಗೂಢ ರಹಸ್ಯವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಒಂದು ಕಥೆಯ ಪ್ರಕಾರ ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅರಸನು ತನ್ನ ಖಜಾನೆಯನ್ನು ವಿದೇಶಿಗರ ಆಕ್ರಮಣದಿಂದ ಸಂರಕ್ಷಿಸಲು ಓರ್ವ ಋಷಿ ಮುನಿಗಳ ಬಳಿ ವಿನಂತಿಸಿಕೊಳ್ಳುತ್ತಾನೆ. ಆತ ತನ್ನ ಶಿಷ್ಯರನ್ನು ಕಳುಹಿಸಿ ಸಂಪತ್ತನ್ನು ತಮ್ಮ ಗುಹೆಗೆ ತರಿಸಿ ಅದನ್ನು ಸಂರಕ್ಷಿಸಿ ಇಡುತ್ತಾನೆ. ಕೊನೆಗೊಂದು ದಿನ ಆ ಋಷಿಮುನಿಗಳು ತೀವ್ರ ಅನಾರೋಗ್ಯಕ್ಕೀಡಾದಾಗ ಋಷಿ ಮುನಿಗಳ ಪತ್ನಿ ತಮಗೆ ಸಂಪತ್ತಿನ ಅವಶ್ಯಕತೆ ಇರುವುದರಿಂದ ರಾಜನ ಸಂಪತ್ತಿನಿಂದ ಸ್ವಲ್ಪ ಸಂಪತ್ತನ್ನು ಖರ್ಚು ಮಾಡಬೇಕೆಂದು ಕೇಳಿದಾಗ ಋಷಿಮುನಿ ನಿರಾಕರಿಸುತ್ತಾನೆ. ಇದರಿಂದ ನೊಂದ ಪತ್ನಿ ಈ ಸಾಮ್ರಾಜ್ಯದ ಎಲ್ಲ ಜನರು ಕಲ್ಲಾಗಲಿ ಎಂದು ಶಾಪ ನೀಡುತ್ತಾಳೆ. ಈ ಕಾರಣದಿಂದಲೇ ಎಲ್ಲರೂ ಕಲ್ಲಾಗಿದ್ದಾರೆಂದು ಹಾಗೂ ಸಂಜೆಯಾದ ನಂತರ ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದರೆ ಆ ಮಹಿಳೆ ಅವರಿಗೂ ಶಾಪ ನೀಡುತ್ತಾಳೆಂಬ ನಂಬಿಕೆ ಇದೆ. ಮತ್ತೊಂದು ಕಥೆಯ ಪ್ರಕಾರ ಒಬ್ಬರು ಋಷಿ ಮುನಿಗಳು ಈ ಪ್ರದೇಶಕ್ಕೆ ಬಂದಿರುತ್ತಾರೆ. ಆದರೆ ಯಾವುದೋ ಕಾರ್ಯನಿಮಿತ್ತ ತಮ್ಮ ಶಿಷ್ಯರನ್ನು ಅಲ್ಲಿನ ಜನರಲ್ಲಿ ನೋಡಿಕೊಳ್ಳುವಂತೆ ತಿಳಿಸಿ ಹೊರಟು ಹೋಗುತ್ತಾರೆ. ಆದರೆ ಅವರು ವಾಪಸ್ಸಾಗುವಾಗ ಅವರ ಎಲ್ಲ ಶಿಷ್ಯರು ಅನಾರೋಗ್ಯಕ್ಕೀಡಾಗುತ್ತಾರೆ. ಒಬ್ಬಳು ಮಹಿಳೆಯನ್ನು ಬಿಟ್ಟು ಉಳಿದ ಯಾರು ಕೂಡ ಅವರನ್ನು ಆರೈಕೆ ಮಾಡಿರುವುದಿಲ್ಲ. ಇದರಿಂದ ನೊಂದ ಆ ಋಷಿ ಮುನಿಗಳು ಮಾನವೀಯತೆ ಇಲ್ಲದಿರುವ ಈ ಊರಿನವರೆಲ್ಲ ಕಲ್ಲಾಗಿ ಹೋಗಲಿ ಎಂದು ಶಾಪ ನೀಡುತ್ತಾರೆ. ಅವರನ್ನು ಆರೈಕೆ ಮಾಡಿರುವ ಮಹಿಳೆಗೆ ಸಂಜೆಯಾಗುವ ಮೊದಲು ಈ ಪ್ರದೇಶವನ್ನು ಬಿಟ್ಟು ಹೋಗಬೇಕೆಂದು, ಇಲ್ಲದಿದ್ದಲ್ಲಿ ನೀನು ಕೂಡ ಕಲ್ಲಾಗಿ ಪರಿವರ್ತನೆಯಾಗುವುದಾಗಿ ತಿಳಿಸುತ್ತಾರೆ. ಆದರೆ ಹಿಂದಿರುಗಿ ನೋಡದೆ ಹೋಗಬೇಕೆನ್ನುವ ಷರತ್ತನ್ನು ವಿಧಿಸುತ್ತಾರೆ. ಆದರೆ ಆ ಮಹಿಳೆ ಸ್ವಲ್ಪ ದೂರ ಹೋಗಿ ಹಿಂದಿರುಗಿ ನೋಡಿದ್ದರಿಂದ ಆ ಮಹಿಳೆ ಕೂಡ ಕಲ್ಲಾಗಿ ಪರಿವರ್ತನೆಯಾಗುತ್ತಾಳೆ. ಆ ಋಷಿಮುನಿಗಳ ಶಾಪದಿಂದಾಗಿ ಈ ಪ್ರದೇಶದಲ್ಲಿರುವ ಮನುಷ್ಯರು ಸಂಜೆಯಾಗುವ ಮೊದಲು ಹೊರಗೆ ಹೋಗದಿದ್ದಲ್ಲಿ ಕಲ್ಲಾಗಿ ಹೋಗುತ್ತಾರೆಂಬುದು ನಂಬಿಕೆ. ಈ ನಂಬಿಕೆಗಳು ಸತ್ಯವೋ ಅಥವಾ ಸುಳ್ಳೋ ಎನ್ನುವುದು ಯಾರೂ ಕೂಡ ಪರೀಕ್ಷೆ ಮಾಡುವ ಸಾಹಸವನ್ನು ಮಾಡಿಲ್ಲ. ಅಷ್ಟಕ್ಕೂ ಈ ಶಾಪಗ್ರಸ್ತ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ, ಇಂದಿನ ಕಾಲದಲ್ಲಿ ಕಿರಾಡ್ ಕೋಟ್ ಎಂದು ಕರೆಯುತ್ತಿದ್ದ ಈ ದೇವಾಲಯ ರಾಜಸ್ಥಾನದ ಬರ್ಮರ್ ಜಿಲ್ಲೆಯ ಮರುಭೂಮಿಯಲ್ಲಿದೆ. ಈ ಕಿರಾಡು ದೇವಾಲಯ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ನಿಗೂಢ ದೇವಾಲಯಗಳ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.